ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ RMS ಮನೋರಂಜನಾ ಕೂಟದ ಸದಸ್ಯರಿಂದ ಯಕ್ಷಗಾನ ಬಯಲಾಟ ಪ್ರಸಂಗ ಮಹಿಷ ಮರ್ದಿನಿ ಎನ್ನುವಂತಹ ಕಥಾ ಪ್ರಸಂಗವನ್ನು ಬಯಲಾಟವಾಗಿ ಆಡಿ ತೋರಿಸಲಿರು. ನಿರ್ದೇಶನ ಯಕ್ಷಗುರು ಕೃಷ್ಣಪ್ಪ ಕಿನ್ಯ. ಸದಸ್ಯರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು. ಹಿಮ್ಮೇಳದಲ್ಲಿ ಭಾಗವತರು ಶ್ರೀ ಜಗದೀಶ್ ಗಟ್ಟಿ ಉಚ್ಚಿಲ, ಚೆಂಡೆ ರಾಜೇಶ್ ಕುಡ್ಪಾಡಿ ಜಪ್ಪು, ಮೃದಂಗ ಶರತ್ ಕದ್ರಿ, ಚಕ್ರತಾಳ ಧನ್ರಾಜ್ ಆಚಾರ್ ಉಚ್ಚಿಲ. ಪಾತ್ರವರ್ಗದಲ್ಲಿ ದೇವೇಂದ್ರ ರಾಜೇಶ್ ಕೆ, ಮಾಲಿನಿ ವಿಶ್ವನಾಥ ಬಿ, ಮಾಲಿನಿ ದೂತ ಹರೀಶ್ ಎಂ, ಮಹಿಷಾಸುರ ಶೇಖರ್ ಶೆಟ್ಟಿ, ಬ್ರಹ್ಮ ಪ್ರಶಾಂತ್ ಕೆ, ವಿಷ್ಣು ಲೋಕೇಶ್, ಮಹೇಶ್ವರ ನಾರಾಯಣ್ ಟಿ, ದೇವಿ ವಿಶ್ವನಾಥ್ ಪಿ, ಸಿಂಹ ಚೇತನ್ ಕುಮಾರ್, ವೇಷಭೂಷಣ ಹವ್ಯಾಸಿ ಬಳಗ ಕದ್ರಿ. ಗೆಜ್ಜೆಗಳ ಗಟ್ಟಿ ಕುಣಿಯುವ ಡುಳ್ಳಿನ ಗಣಪ ಗಾರತಿ ಎತ್ತಿರಿ ಆರತಿ ಬೆಳಗಿರಿ ಗಜಮುಖದ ಬಗೆ ಗಣಪಗೆ ನೆನೆದರಿಷ್ಟಾರ್ಥವ ಈವ ಗಣೇಶ ಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಕುಶಧಾರಗೆ ಋಷಧಿ ಭಕ್ತರ ಪುರವಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗಿ ಆರತಿ ಎತ್ತಿರಿ ಆರತಿ ಬೆಳಗಿರಿ ಗಜಮುಖದವಗೆ ಗಣಪಗೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಳು ಅಂಬಿಕಾ ಸುತ ವಿಘ್ನರಾಜನ ತಿರಿದ ತುದಿಸುವಾಗ ಅಂಬುನಿಧಿ ಆತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಬುಧಗೆ ಬುಡ ಮಡುದ ವರ್ಣಿಪಿನಿ ಕಥಾಮೃತವ
ಒಲಿರೆ ಪರಾಕ್ರಮ ಕಂಠೀರ ಅಲ್ಲಿರಯ್ಯ ಇರುವಂತಹ ಸ್ಥಳ ದೇವಲೋಕಕ್ಕೆ ಯಾರೆಂದು ಕಂಡಿದ್ದೀರಿ? ದೇವೇಂದ್ರ ಮಹಾಪ್ರಭುಗಳೆಂದು ಹಾಗೆಂದು ಕೊಲ್ಲಬಹುದು. ಹೊರಟು ಬಂದಂತಹ ವಿಚಾರಕ್ಕೆ ಅನೇಕವಿದೆ, ಅನೇಕವಿದೆ. ಚ್ಯುತವೀಸು ಧರಣೀಶ ಚಿತಾವೀಸು ಧರಣೀಶ ಪ್ರಪಂಚದ ಬೆಳಕನ್ನು ಕಂಡಂತ ಯಾವ ಜೀವಿಯಾದರೂ ಸರಿ ಧರ್ಮಯುಕ್ತ ಆದಿಯಲ್ಲಿ ಉತ್ತಮ ಸಾಧನೆ ಎಂಬುದಕ್ಕೆ ನಾನೇ ಸಾಕ್ಷಿ. ಸದಾದ್ವಾರದ ಮೂಲಕ ತ್ರಿಮೂರ್ತಿಗಳ ಬೆಂಬಲದಿಂದ ದೇವಲೋಕವು ನಮ್ಮ ಪಾಲಿಗೆ ಬಂದದ್ದು ಶ್ರೇಷ್ಠವೇ ಸರಿ. ಒಂದು ಕಡೆ ಕಾಮಿಸಿದನ್ನು ಕೊಡುವ ಕಾಮಧೇನು, ಇನ್ನೊಂದೆಡೆ ಕಲ್ಪಿಸಿದನ್ನು ನೀಡುವ ಕಲ್ಪವೃಕ್ಷ, ಚಿಂತಿಸಿದ್ದನ್ನು ನೀಡುವ ಚಿಂತಾಮಣಿ, ಕೈಯಲ್ಲಿ ವಜ್ರಾಯುಧ, ಏರಲು ಐರಾವತ, ಕುಡಿಯಲು ಅಮೃತ, ಇವೆಲ್ಲವೂ ನಮಗೆ ದೊರೆತಿದ್ದು ಪುಣ್ಯವೇ ಸರಿ. ಒಂದೆಡೆ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯರು, ನಾಟ್ಯ ಸಂಗೀತ ವೈಭವ ಕೇಳಲು ಮನಸ್ಸಿಗೆ ಮನಸ್ಸಿಗೆ ಉಲ್ಲಾಸವಾಗುತ್ತಿದೆ. ಆದರೆ ಏನು ಮಾಡೋಣ ಹೇಳಿ, ದುಷ್ಟರಾದ ದುರುಳರು ಪದೇ ಪದೇ ದೇವಲೋಕಕ್ಕೆ ದಾಳಿ ಮಾಡುತ್ತಿದ್ದಾರೆ. ಈ ತನಕ ಬಂದಂತ ಅದೆಷ್ಟೋ ದುರುಳರನ್ನು ತ್ರಿಮೂರ್ತಿಗಳ ಸಹಾಯದಿಂದ ಹೊಡೆದಾಡಿಸಿದ್ದೇವೆ. ಆದರೆ ಇನ್ನು ಮುಂದೆ ಬಂದಂತ ದುಷ್ಟ ದಾನವರು ಬಂದರೆ ಆ ಜಗನ್ಮಾತೆಯನ್ನೇ ನೆನೆದು ಮುಂದೆ ನಡೆಯುತ್ತೇನಂತೆ. ಜಗಲಿಯಾದ್ಯೆಯಲ್ಲಿ ಮಾಲಿನಿಯು ವರದನು ಜಪೇಕ್ಷೆಯಲ್ಲಿ ಕವಿನೆಯೋಗ ಕನಕ ಗರ್ಭನ ತಪವನು ಗೈವೆಯನು ತಲೆ ಕನಕ ಗರ್ಭನ ತಪವನು ಗೈವೆಯನು ತಲೆ ಒನಗಾಗಿ
ಕೇಳಿದಾಗ ಬಹಳ ಸಂತೋಷವಾಯಿತು. ಅದೆಷ್ಟು ಬೇಗನೆ ವರವನ್ನು ವಿದ್ಯುನ್ಮಾನಿ ಮಹಾರಾಜರು ನಮ್ಮನ್ನು ವಿವಾಹ ಮಾಡಿದರು. ನಮ್ಮಿಬ್ಬರ ದಾಂಪತ್ಯದ ಫಲವಾಗಿ ಮಹಿಷನೆಂಬ ಮಗ ಹುಟ್ಟಿದ್ದಾನೆ. ಮಕ್ಕಳೊಂದಿಗೆ ಆಟ ಪಾಠ ಪರಾಕ್ರಮದಲ್ಲಿ ನಿಸ್ಸೀಮನಾಗಿದ್ದಾನೆ. ನಮ್ಮ ತಾಯಿ ಅಪ್ಪಣೆಯಂತೆ ದೇವಲೋಕಕ್ಕೆ ದಾಳಿಯನ್ನು ಮಾಡಿದ್ದಾರೆ. ಇಷ್ಟರವರೆಗೆ ಸುದ್ದಿ ಬಂದಿಲ್ಲ. ಗುರುವಾರ ನಿರೀಕ್ಷೆಯಲ್ಲಿ ಇದ್ದೇನಂತೆ. ಹೊರಗಿಸುವ ಬಳಿ ಬರುವ ಜರವು ಭಯದಿ ನಡುಗುದಲ್ಲಿ ಬರದಿ ನಡೆದಂದಾಗ ಮಾಲಿನಿಗೆರಗಿ ಹೇಳಿದನು ಅಮ್ಮ ಎಂತದಿನ ಗಾಳಿ ಅಮ್ಮ ಅಮ್ಮ ಅಂತ ಹೇಳಿ. ಮಾಲಿನಿ ಅಮ್ಮ. ವಾಮ ಮಾಲಿನಿ ಅಲ್ಲ, ಮಾಲಿನಿ ಅಮ್ಮ. ಅಮ್ಮ. ಹಾ ಹೇಳು ಅಮ್ಮ. ನಾನು ಯಾರಂತ ಗೊತ್ತಾಯ್ತಮ್ಮ ನಿಮಗೆ? ಯಾರು ನೀನು? ನಾನು ನಿಮ್ಮ ಗಂಡ. ಗಂಡ? ಅಮ್ಮ, ಹಾಗೆ ನಾನು ಮತ್ತು ನಿಮ್ಮ ಗಂಡ. ಮತ್ತು ಸೇರಿಸು. ಅದೇ ಹಾ. ನಾನು ಮತ್ತು ನಿಮ್ಮ ಗಂಡ ಹಾ ಗುರುಪುರಕ್ಕೆ ಹಾ. ಜೀಗುಜೆಗೆ ಹೋದವರಮ್ಮ. ಗುರುಪುರ ಅಲ್ಲ, ಅದು ಸುರಲೋಕ. ಅದೇ ಅದೇ ಅಮ್ಮ. ಹಾ ಅಲ್ಲಿ ಏನಾಯ್ತು ಗೊತ್ತುಂಟಮ್ಮ? ಏನಾಯ್ತು? ಲಾಲಿಸ್ಬೇಕಮ್ಮ, ಲಾಲಿಸ್ಬೇಕು. ಲಾಲಿಸಬೇಕು ತಾಯೇ ಭಿನ್ನ ಮಾಲಿನಿ ಗುಣಮಣಿಯೇ ಅಮ್ಮ ಲಾಲಿಸಬೇಕು ತಾಯಿಯೇ ಭಿನ್ನ ಮಾಲಿನಿ ಗುಣಮಣಿಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ ಕಾಳಗದಲ್ಲಿ ಕಾಳಗದಲ್ಲಿ ಸೂರಜ ಲೀಲೆಯಳು ಇದೀಯ ನಿನ್ನಯ ಕಾಂತನು ಕಾಳಗದಲ್ಲಿ ಸೂರಜ ಲೀಲೆಯಳು ಇದೀಯ ನಿನ್ನಯ ಕಾಂತನು ಲಾಲಿಸಬೇಕು ದಯ ಸಿಂಹಗಳ ಮಾಲಿನಿ ಗುಣಮಣಿ ಲಾಲಿಸಬೇಕು ತಾಯಿ. ಹೇಳು. ಓ ಅಮ್ಮ, ವಾಮ. ಇದು ನಮಗೆ ಆಗ್ಲಿಕ್ಕಿಲ್ಲ, ಹಾ. ಇದು ಅವರಿಗೆ ಆದಿತ್ತು. ಹಾ. ಕುಣಿದೆಲ್ಲ ನಮಗೆ ಆಗ್ಲಿಕ್ಕಿಲ್ಲ. ಹೇಳು ಹೇಳು. ಅಮ್ಮ, ಹೇಳು. ನಾವು ಗುರುಪುರಕ್ಕೆ ಹೋದದಮ್ಮ. ಸುರಾಪುರ. ಅದೇ ಅದೇ ಅಮ್ಮ. ಅಲ್ಲಿ ಅಲ್ಲಿ ಅಮ್ಮ ಅಷ್ಟೊತ್ತಿಗೆ ಆಗುವಾಗ ಅವರೆಲ್ಲ ಬಂದ್ರಲ್ಲಮ್ಮ. ಯಾರು? ಅವರೆಲ್ಲ ಬಂದ್ರು. ಯಾರು? ದೇವಕಳ್ರು. ದೇವರ್ಕಳು. ದೇವಕಳ್ರು. ದೇವರ್ಕಳು. ಅದೇ ಹೋದಲು ಹಾ. ಅಗಿನಿ. ಅಗ್ನಿ ಅಲ್ಲ, ಅಗ್ನಿ. ಅದೇ 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 ಹಾ. ಅಗಿನಿ. ಹಾ. ಆಮೇಲೆ ಏಮೆ ಅಂತಮ್ಮ, ಏಮೆ. ಏಮೆಲ್ಲ? ಅದೇ ಏಮೆ ಯಮ. ಏಮೆ ಏಮೆ ಯಮ. ಅದೇ ಪಾಶವನ್ನು ಪಾಯಸ. ಪಾಯಸ 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 ತಿನ್ಲಿಕ್ಕೆ. ಪಾಯಸ ಪಾಯಸ ಪಾಶ ಪಾಶ. ಪಾಯಸ ದಣದ ಮೇಲೆ ಕುತ್ಕೊಂಡು. ದಣದ ಮೇಲೆ? ಕೋಣದ ಮೇಲೆ. ಅದೇ ಅದೇ ಹಾ. ಹಾ ಹಾ. ಕೋಣ ಕೋಣ ಅಂದ್ರೆ ಗೊತ್ತಾಯ್ತಲ್ಲ ನಿಮಗೆ? ಗೊತ್ತಾಯ್ತು. ಅದೇ ಕಂಬಳ ಕಂಬಳ. ಕಂಬಳ ಓಡಿಸು. ಅದೇ ಅದೇ ಹೌದು. ಅದೇ ಅದೇ ಹಾ. ಅದು ಇದಿರ್ತದಲ್ಲ, ಇದು ಇದು ಯಾವ್ದು ಇದು? ಎಂತದು? ಅದು ಪಟ್ರಿ 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 ಹಾ. ಪಟ್ರಿ ಪಟ್ರಿ ಎಲ್ಲ ಇರ್ತದಲ್ಲ. ಹಾ. ಅದೇ ಹಾ. ಪಟ್ರಿಯಲ್ಲಿ ಇಟ್ಕೊಂಡು ಹಾ. ಒಂದು ಕಡೆಯಿಂದ ಯಾವ ಹೋಯ್ತಾರಮ್ಮ. ಯಾರು? ಈಗ ಆಗ್ತಾನೆ ನೋಡಿ. ಹಾ. ಅದೇ 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 ಹಾ. ಆ ಕಡೆಯಿಂದ ಬಿಸಿಲು ಹಾಕುದಮ್ಮ. ಹೌದಾ? ಆ ಕಡೆ ಬಿಸಿಲು ಹಾಕುದು. ಹಾ. ಒಂದು ಓಟ ನೋಡ್ಬೇಕಮ್ಮ, ಓಟ. ಓ. ಎಂತ ಓಟ ಗೊತ್ತು? ಹೌದಾ? ಹೌದು. ಅಷ್ಟೊತ್ತಾಗ ಅವ್ರಿಗೆಲ್ಲ ಗೆದ್ದವರಿಗೆ ಹಾ. ಅದೇ ಅವಮಾನ ಕೊಡ್ತಾರಲ್ಲ, ಅವಮಾನ.
ಬಹುಮಾನ ಅಲ್ಲ, ಬಹುಮಾನ. ಅದೇ 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 ಹಾ. ಅದೇ ಹಾ. ಹಾ ಅವ ಕೂಡ ಸೋತು ಹೋದಮ್ಮ. ಹೌದಾ? ಅವ ಕೂಡ ಸೋತು ಹೋದ. ಹಾ, ಅವ ಸೋತ. ಒಳಗೆ ಹಾ. ಸುರೇಶ ಬಂದ. ಸುರೇಶ ಸುರೇಶ ಅದು ಯಾರ? ಅದೇ ಸುರೇಶ. ಸುರೇಂದ್ರ. ಅದೇ 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 ಸುರೇಂದ್ರ. ಹಾ, ಹಾ. ಹಾ. ಅವ ಅದೇ ಮುಜರಾಯಿಯನ್ನು ಏರಿಕೊಂಡು ಐರಾವತವನ್ನು ಇಟ್ಕೊಂಡು ಬಂದ. ಅದು ತಪ್ಪಿತು. ಹಾಗೆ ಅಲ್ಲ ಅದು. ಐರಾವತವನ್ನು ಕೈಲೇದು, ಉಜ್ರಾಯುಧವನ್ನು ಕೈಲೇದು, ಐರಾವತವನ್ನು ಏರಿಕೊಂಡು ಹಾಗೆ. ಅದೇ 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 ಹಾ. ಅವ ಕೂಡ ಸೋತು ಹೋದಮ್ಮ. ಅವರು ಸೋತದ್ದೇ. ಹಾ. ಹಾ. ಅಷ್ಟೊತ್ತಿಗೆ ಆಗುವಾಗ ಸಂತೋಷ ಆಯ್ತು. ಹೌದಾ? ತುಂಬಾ ಸಂತೋಷ ಆಯ್ತು. ಹಾ. ಹಾ. ಆಗ ಕರ್ತಲ್ಲ. ಹಾ. ಎಂತ ಕನ್ಸಲ್ಲಿ ಮಾಡ್ತೀರಿ? ಅದೇಮ್ಮ ಅವರಲ್ಲಿ ಕರ್ತ ಅದನ್ನು ಭಾವನೆ. ಹಾ. ಸಂತೋಷ ಆಯ್ತು ಅವರಿಗೆ. ಹಾ. ಹಾ ಅಷ್ಟೊತ್ತಾಗ ಅದೇ ಅದನ್ನ ಹೇಳಿದ್ರಮ್ಮ. ಯಾವುದು? ಯಾರು? ಅದೇ 7 ಸ್ಟಾರ್. 7 ಸ್ಟಾರ್ ಸಿಂಹಾಸನ. ಹಾ? ಸಿಂಹಾಸನ. ಅದೇ ಸಿಂಹ ವಿಸ್ತಾರ. ಅದೇ ಹಾ, ಅದೇ ಸಿಂಹ ವಿಸ್ತಾರ. ಹಾ, ಅದೇ ಹಾ. ಹಾ. ಆಮೇಲೆ ಚಟ್ಟಕ್ಕೆ ಹೇಳಿದ್ರಮ್ಮ. ಚಟ್ಟಕ್ಕೆ, ಅದೇ ಪಟ್ಟಕ್ಕೆ. ಹಾ ಅದೇ 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 ಪಟ್ಟ ಹಾ. ಪಟ್ಟಕ್ಕೆ ಹೇಳಿದ್ರಮ್ಮ. ಹಾ. ಅಮ್ಮ ಅಷ್ಟೊತ್ತಿಗೆ ಆಗುವಾಗ ಹಾ. ತುಂಬಾ ಖುಷಿ ಆಯ್ತು. ಹೌದಾ? ಹಾ ಹಾ. ಇಲ್ಲಿ ಮನೋಳಿ ರಂಜನೆ ಮಾಡ್ಬೇಕಂತ ಹೇಳಿದ್ರು. ಮನೋರಂಜನೆ. ಮನೋಳಿ ರಂಜನೆ. ಅದು ಮನೋರಂಜನೆ ಆಗಿರ್ಬೇಕು. ಅದೇ 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 ಹಾ, ಹೌದು. ಅದೇ ಹಾ. ಯಾರೆಲ್ಲ ಇದ್ದಾರೆ ಎಲ್ಲರೂ ಕಲೀರಿ ಅಂತ ಹೇಳಿದ್ರು. ಹೌದಾ? ಎಲ್ಲರೂ ಕಲಿದ್ರು. ಹಾ, ಯಾರೆಲ್ಲ? ಮೊದಲು ದಂಬೆ ಒಂದಮ್ಮ. ದಂಬೆ. ದಂಬೆ, ಹ? ರಂಭೆ. ಹಾ 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 ಆಮೇಲೆ ಮೇಣದ ಬತ್ತಿ ಬಂತು. ಮೇಣದ ಬತ್ತಿ. ಮೇಣದಲ್ಲ, ಮೇಣಕ್ಕೆ. ಆಮೇಲೆ ಊದುಬತ್ತಿ. ಊದುಬತ್ತಿ. ಹ? ಊದುಬತ್ತಿ ಅಲ್ಲ. ಹಾ. ಯಾವುದು? ಅದೇ ಊದುಬತ್ತಿ. ಊದುಬತ್ತಿ ಅಲ್ಲ, ಮತ್ತೆ ಊರ್ವಶಿ. ಅದೇ ಆಮೇಲೆ ಕಿಲಕ್ಕೇನ್ ಮಳೆ ಬಂತು. ಕಿಲಕ್ಕೇನ್ ಮಳೆ. ಕಿಲೋತ್ತಮ ಇಲ್ಲ, ತಿಲೋತ್ತಮೆ. ಹಾ ಅದೇ ಮಾಡಿ. ಆಮೇಲೆ ಇದು ಬಂದು ಮಸಾಲ ದೋಸೆ ಬಂತು. ಮಸಾಲ ದೋಸೆ. ಮಸಾಲ ದೋಸೆ? ಹಾ ಅದೆಂತ? ಅದೇ ಮಸಾಲ ದೋಸೆ. ಮಸಾಲ ದೋಸೆ ಅಲ್ಲ, ಮಂಜು ದೋಸೆ. ಹಾ ಅದೇ ಹಾ. ಆಮೇಲೆ ಆಂಬುಲೆನ್ಸ್ ಬಂತಮ್ಮ. ಆಂಬುಲೆನ್ಸ್. ಆಂಬುಲೆನ್ಸ್ ಅಲ್ಲ, ಆಲಂಬುಷೆ. ಅದೇ 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 ಆಮೇಲೆ ಇಟಾಚಿ ಬಂತು. ಇಟಾಚಿ. ಇಟಾಚಿ ಅಲ್ಲ, ಹಿತಾಕ್ಷಿ. ಹ? ಹಿತಾಕ್ಷಿ. ಹಾ ಅದೇ ಅದೇ ಅಮ್ಮ ಕೊನೆಗೆ ಒಂದು ಬುಳು ಬಂದಮ್ಮ. ಕೊನೆಗೆ ಯಾರು? ಅವಳೆ ಮೂಜಿಗಸ್ತಾಳೆ. ಪುಂಡಿಗಸ್ತಲೆ. ಮೂಜಿಗಸ್ತಾಳೆ. ಪೂಜಿಗಸ್ತಲೆ, ಪುಂಡಿಗಸ್ತಲೆ. ಅದೇ ಅದೇ ಹಾ, ಮಾಡಿ. ಹಾಗೆ ಹೇಳು. ಹಾ ಹಾ. ಅಷ್ಟೊತ್ತಾಗ ನಿಮ್ಮ ಗಂಡ ಹೇಳಿದ್ರು ಹಾ. ನಿಮ್ಮನ್ನು ಇಲ್ಲಿ ನಿಲ್ಲಿಕ್ಕೆ ಕರ್ತದಲ್ಲ, ನಿಮ್ಮದು ಏನೆಲ್ಲ ಉಂಟು ತೋರಿಸಿ ಅಂತ ಹೇಳಿದ್ರು. ಕುಯ್ದು. ಹೌದಾ? ಹಾ ಹಾ. ಆಗ ಮೊದಲಿಗೆ ಒಬ್ಬಳು ಬಂದಮ್ಮ. ಯಾರು? ನೋಡಿ ನಾನು ಮನೆಯಲ್ಲಿ ಸ್ವಲ್ಪ ನನ್ನ ಎಂಟ್ಲಿಗೆ ತೋರಿಸಲಿಕ್ಕೆ ಬಾಯ್ತಲ್ಲ ಕಳ್ಕೊಂಡು ಬಂದಿದ್ದೇನೆ. ಹಾ, ತೋರಿಸಿ ಸ್ವಲ್ಪ ತೋರಿಸಿ. ತೋರಿಸಲ ನಾನು. ತೋರಿಸಿ. ಹಾ. ಆ ತಾಂಡ ಹೊಂಡ ದಿನ ಕರತೈ. ಆ ತಾಂಡ ಹೊಂಡ ದಿನ ಕರತೈ. ಆ ತಾಂಡ ಹೊಂಡ ದಿನ ಕರತೈ. ಅಮ್ಮ ಹಾ. ತಾಂಡ ಹೊಂಡ ಅದೇ ತಾಂಡ ಹೊಂಡ ದಿನ ಕರತೈ. ತತ್ತೋಂಗ ದಿಕ್ಕೋತಕ ತೈಯ. ಅದೇ ಟಯ್ಯ 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 ತೈಯ ನೀನು. ಟಯ್ಯ ಟಯ್ಯ ಅಮ್ಮ. ತೈಯ ಟೈಯ ಅಲ್ಲ ಅದು. ಹಾ? ತೈಯ ತೈಯ. ಆ ಟಯ್ಯ ಟಯ್ಯ. ಹಾ. ಅಷ್ಟೊತ್ತ ಇನ್ನೊಬ್ಳಿದ್ಲು. ಯಾರು? ಇನ್ನೊಬ್ಳಿದ್ಲು ಅಲ್ಲೇ. ಕಾಯ್ತಿನ 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 ಕಾಯ್ತಿನ. ಹಾಗೆ ಅಲ್ಲವ. ಮತ್ತೆ? ಅದು ತೈ ದಿನ ತಾ, ತೈ ದಿನ ತೈ ದಿನ ತಾ. ಅದೇ ಅಮ್ಮ. ಅವಳು ಇನ್ನೊಬ್ಳಿದ್ಲು ಅಲ್ಲಿ ನಿಂತ್ಕೊಂಡು ದಿನದ ದಿನಕ್ಕೆ ದಿನದ ದಿನಕ್ಕೆ ದಿನದ ದಿನಕ್ಕೆ. ಹಾಗೆ ಅಲ್ಲವ. ಮತ್ತೆ? ಅದು ದಿನತ್ತ ದಿನ ತೈ, ದಿನತ್ತ ದಿನ ತೈ. ಅಮ್ಮ ಹಾ. ಇಷ್ಟೆಲ್ಲ ಆಡ್ಲಿಕ್ಕೆ ಕಾರಣ ಯಾರು? ಯಾರು? ಅದೇ ಹಿಮ್ಮೇಳ ಅಲ್ವಾ? ಹಾ, ಇನ್ನೊಮ್ಮೆ. ಹಾ. ಹಿಂದೆ ಒಬ್ಬ ಇದ್ದಮ್ಮ. ಹಾ. ಅದೇ ಚಿಪ್ಪಾಡ್ಸೇನ. ಚಿತ್ರಸೇನ. ಅದೇ 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 ಚಿಪ್ಪಾಡ್ಸೇನ. ಹಾ, ಚಿತ್ರಸೇನ. ಎಂತಮ್ಮ ಎಂತ ಲಾಗ ಎಂತ ರಾಗ. ಹಾ, ಹೇಗೆ? ಅಮ್ಮ ಆಡ್ತೇನೆ ಇದಾಗ ಆಡ್ತೇನೆ ಅಮ್ಮ. ಹಾ. ಆಲಪಣಕ್ಕೆ ಆಡ್ತೇನೆ. ಆದಪ್ಪ ಆದಪ್ಪ ನಿನ್ನಪ್ಪ ನಾದಪ್ಪ ನಿನ್ನಪ್ಪ ನಾದಪ್ಪ ಆದಪ್ಪ. ಎಂತದೇನು ದಪ್ಪದ? ಅದೇ ಸನಿ ದಪ್ಪ ಪಗರಿಸ. ಅದೇ ಅದೇ ಹಾ, ಹಾಗೆ. ಅಷ್ಟೊತ್ತಾಗುವಾಗ ಮೊದಲೆಲ್ಲ ಸುಮ್ಮನೆ ಕೂತ್ಕೊಳ್ತಾರ. ಹಾ. ಅವರ್ದು ನಾದೊಂದುಲ್ಲ ನಾದೊಂದುಲ್ಲ ಅನಾದೊಂದುಲ್ಲ ಅನಾದೊಂದುಲ್ಲ. ಹಾಗೆ ಅಲ್ಲ. ನಾದಿಂದಿನ್ನ ನಾದಿಂದಿನ್ನ. ಅದೇ ಮಾದೇಮ. ಹಾ. ಅದೇ ಅಷ್ಟೊತ್ತಾಗ ನಿಮ್ಮ ಗಂಡನಿಗೆ ಸಿಟ್ಟು ಬಂತು. ಹಾ. ಸಾಕು ಎಲ್ಲ ನಿಲ್ಲಿಸಿ ಅಂದ್ರು. ಹಾ. ಎಲ್ಲ ನಿಲ್ಲಿಸಿ ಸಾಕು ಅಂತೆ. ಹಾ. ಎಲ್ಲ ಇಲ್ಲೇ ಎತ್ತುಕೊಂಡ್ರೆ ನಾಳೆ ಸ್ವಲ್ಪ ಬೇಕಲ್ಲ ಕುಣಿಲಿಕ್ಕೆ. ಹೌದು, ಹೌದು. ಎಲ್ಲ ಸಾಕು ಅಂತೆ. ಅಷ್ಟೇ ಅವಾಗ ಹೇಳಿದ್ರು ಸ್ವಲ್ಪ ವಿಶ್ರಾಂತಿ ಮಾಡುವ ಅಂತೆ. ಹಾ, ಹೌದು, ವಿಶ್ರಾಂತಿ ಸ್ವಲ್ಪ, ಬೇಕು. ಹಾ. ಅಷ್ಟೊತ್ತೇ ಆಗುವಾಗ ಒಬ್ಬ ಬಂದಮ್ಮ. ಯಾರು? ಆರಾಳಿ ಮೇಳದಿಂದ. ಆರಾಳಿ ಮೇಳದಿಂದ. ಯಕ್ಷ. ಅದೇ ಪಿಂಗಲ ಅದೇ ಪಿಂಗಲ ಯಕ್ಷ. ಯಕ್ಷರಾಜ, ಅಭಿಂಗರಾಜ. ಅದೇ 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 ಹಾ. ಅವ ಬಂದಮ್ಮ. ಬಂದು ಎರಡೇ ಮಾತು. ಹಾ. ನೀನೀಗ ಪ್ರೆಗ್ನೆಂಟ್ ಅಂತ. ಎಂತದ? ನೀನೀಗ ಪ್ರೆಗ್ನೆಂಟ್ ಅಂತ. ಪ್ರಜ್ಞೆ ಉಂಟಾ? ಅದೇ ಅದೇ ಮಾತೆ. ಹಾ, ಹಾಗೆ. ಹಾ. ಹಾ. ಈಗ ಅಷ್ಟೊತ್ತಿಗೆ ಆಗುವಾಗ ಸಿಟ್ಟು ಬಂದವಮ್ಮ. ಹಾ. ಅವ್ರು ನಿಂತು ಬಿಟ್ರು. ಎಲ್ಲಿ ನಿನ್ನ ಅಪ್ಪನ ಎದೆ ಮೇಲೆ ಕೂತಂತ. ಹಾ. ಅಲ್ಲಿ ಅವ್ರು ಮಾತಾಡುದು. ಹಾ, ಅಲ್ಲಿ ಅಲ್ಲಿ. ಹಾ. ಹಾ. ನಿನ್ನ ಅಪ್ಪನ ಎದೆ ಮೇಲೆ ಕೂತಂತ. ಹಾ, ಹಾ. ಅಷ್ಟೊತ್ತಿಗೆ ಆಗುವಾಗ ಏಕ ಇಲ್ಲ ಎರಡು ಬಿಡಿಲ್ಲ ಅಂತ ಹೇಳಿದ್ರು. ಯಾರು? ಅವ್ರವ್ರು ಮಾತಾಡುದು ಅಲ್ಲಿ. ಹೌದು. ಹಾ, ಹಾಗೆ. ಹಾ. ಅಷ್ಟೊತ್ತಿಗೆ
ಅಲ್ಲ ಗಂಡ ಅಲ್ಲೇ ಕೂತು ಕೂತರ ಹಾ ಅವರು ಕೂತು ಸಹ ಯುದ್ಧ ಮಾಡ್ತಾರೆ. ನಾನು ನೆನೆಸಿದೆ ಅಮ್ಮ, ನಾನು ನೆನೆಸಿದೆ ನಿಮ್ಮ ಗಂಡನದು ಕೂತ್ಕೊಂಡು ಏನಾದ್ರೂ ಯುದ್ಧ ಇರಬಹುದು ಅಂತೇಳಿ. ಹಾ. ನಿಮ್ಮ ಗಂಡನ ಬಿಟ್ಟು ನಿಮಗೆ ಗೊತ್ತಿಲ್ವಾ? ಅದು ಗೊತ್ತುಂಟು. ಹೌದೌದು. ಅಷ್ಟೊತ್ತಿಗೆ ಆಗುವಾಗಮ್ಮ ಹಾ. ಹತ್ತಿರ ಹೋಗಿ ನೋಡ್ತೇನೆ ಮಲಗಿದ್ದಾರಮ್ಮ. ಮಲಗಿ ಹೌದು, ಅವರು ಮಲಗಿ ಸಹ ಯುದ್ಧ ಮಾಡ್ತಾರೆ. ಅದೇ ನಾನು ಕೂಡ ನೆನೆಸಿದೆ ಅಮ್ಮ. ಹಾ. ನಿಮ್ಮ ಗಂಡನ ಮಲಗಿಕೊಂಡು ನಿಮ್ಮ ಗಂಡನದು ಸುಮಾರು ಹಲವಾರು ಬೆಟ್ಟಿರ್ಬೋದು ಅಂತ ನೆನೆಸಿದೆ. ಅದನ್ನು ಪದೇ ಪದೇ ಹೇಳುದು ಬೇಡ. ನಿಮ್ಮ ಗಂಡನದು ಬೆಟ್ಟು ನಿಮಗೆ ಗೊತ್ತಿಲ್ವಾ? ಹಾ. ಹೌದು ಅಮ್ಮ. ಹಾ. ಅಷ್ಟೊತ್ತಿಗೆ ಆಗುವಾಗ ಹಾ. ಹತ್ತಿರ ಹೋಗಿ ನೋಡ್ತೇನಮ್ಮ. ಹಾ. ಇಷ್ಟುದ್ದ ಎಂತ ಇಷ್ಟುದ್ದ ಹಾ. ನಾಲ್ಗೆ ಹಾಕಿ ಸತ್ತೇ ಹೋದ್ರಮ್ಮ. ಪೊದಿಯೇ ನೀ ಮಾಡಿದೆಯಲ್ಲ ಕ್ಷಿತಿಯುಳು ನಿಮ್ಮ ಮಗಲಿ ಜೀವಿಸಲು ಕ್ಷಿತಿಯುಳು ನಿಮ್ಮ ಮಗಲಿ ಜೀವಿಸುವೆ ಎಂದು ಗದೆಯೇ ಇನ್ನಾರಿಗೆ ಅರುದಿ ಹೃದಯ ಇನ್ನಾರಿಗೆ ಅರುವಲಿ ಪತಿಯೇ ನೋಡಿದೆಯಲ್ಲ ಪತಿಯೇ ಏನು ಮಾಡಲಿ ಏನು ಮಾಡಲಿ ನಮ್ಮವರು ಈ ಲೋಕವನ್ನೇ ಬಿಟ್ಟು ಹೋದ್ರ ಏನು ಮಾಡುವುದು? ಇದಕ್ಕೆಲ್ಲ ಕಾರಣ ಆ ದೇವತೆಗಳು ದೇವತೆಗಳು ಆ ದೇವತೆಗಳು ಇವರನ್ನು ಹೀಗೆ ಬಿಡುವಲ್ಲ. ನಮ್ಮ ಮಗ ಮಹಿಷನಿದ್ದಾನೆ, ಅವನನ್ನೇ ಕರೆಯುತ್ತೇನಂತೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ.
ಧರಣಿಯ ಮೇಲೆ ಕಣ್ಣೀರ ಸುರಿಸುತ್ತಲಿರುವನು. ಅಮ್ಮ! ಧರಣಿಯ ಮೇಲೆ ಕಣ್ಣೀರ ಸುರಿಸುತ್ತಲಿರುವನು. ಉಳಿಸೋಕೆ ಸಾಲದೆ ಆಯುಧದ ಒದಗಿಸಿ ಪರಿಯದಂತೆಯುಡಿ ನಗೆ ಸೇರಿಸದ ವೇಳೆಯು ಸೋನಿತಾಪುರದ ರಾಜಾಂಗಣದಲ್ಲಿ ಹಾ. ರಾಜಕುಮಾರರೊಂದಿಗೆ ಆಟವಾಡುತ್ತಿರುವಂತಹ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆ ನಿನ್ನ ಕರೆ ಹಾ. ಯಾಕೆಂದು ಬಂದು ನೋಡಿದರೆ ಅಮ್ಮ ಹಾ. ಏನಿದ್ರು ಸ್ಥಿತಿ ಆಭರಣಗಳೆಲ್ಲವೂ ನೆಲದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಕಣ್ಣಲ್ಲಿ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿದೆ. ಯಾರಿಂದ ಏನಾಯ್ತು ಹೇಳಮ್ಮ. ಆ ದೇವತೆಗಳಿಂದ ಮಗ ಕೆಳಲೆಯೋ ಮುದ್ದು ಗಂಗೋ. ಕೆಳಲೆಯೋ ಮುದ್ದು ಗಂಗೋ. ನಮ್ಮ ಬಾಳುವೆ ದೇರಿದುದು ಮಗವೇ. ಮೇಲು ಲೋಕವನ್ನು ಬಯಸಿ ಬಿದ್ದನು. ಇದೆ ತಾಯೇ. ಮೇಲು ಲೋಕವನ್ನು ಬಯಸಿ ಬಿದ್ದನು. ಕಾಲದಗೆ ಸೈನ್ಯವರಸಿ ಕಾಲದಗೆ ಸೈನ್ಯವರಸಿ ಕಂದ ಮುದ್ದು ಮಗನೇ ಅಯ್ಯೋ ಮಗನೇ. ಮಗನೇ, ಅಮ್ಮ ನಿನ್ನ ತಂದೆಯವರು ದೇವರಾಜಕ್ಕೆ ಯುದ್ಧಕ್ಕಾಗಿ ಹೋದರು ಮಗನೇ. ಹೌದೇ ತಾಯೇ. ಅಲ್ಲಿ ದೇವತೆಗಳನ್ನು ದೇವೇಂದ್ರರು ಎಲ್ಲರನ್ನು ಓಡಿಸಿದರು. ಹೌದೇ. ಈ ಸಂತೋಷ ಅಷ್ಟರಾರಿಗೆ ಗೊತ್ತಿರಲಿಲ್ಲ. ಯಾಕಮ್ಮ. ಆ ಯಕ್ಷರಾಜ ಪಿಂಗಲಾಕ್ಷ ನಿನ್ನ ತಂದೆಯನ್ನು ಕೊಂದರೆಂತ ಮಗನೇ. ಅಯ್ಯೋ ತಂದೆಯನ್ನು ಕೊಂದವರು ಯಾರು? ಯಕ್ಷ ಮಗನೇ ಯಕ್ಷ. ಯಕ್ಷ ಕಿಚ್ಚಗಳೆಲ್ಲ ಅವನಿಗೆ ಲೆಕ್ಕವೇ ಅಲ್ಲ. ಹಾ. ಹರಿಹರ ಬ್ರಹ್ಮಾದಿಗಳೇ ಬರಲಿ, ಅವರನ್ನೆಲ್ಲ
ಹೀಗೆ ಹೋಗುವುದಲ್ಲ, ಮತ್ತೆ ಕಾನನಕ್ಕೆ ಸೇರಬೇಕು ಮಗನೇ. ಹೋದೆಮ್ಮ ಈಗಲೇ. ಘೋರ ತಪಸ್ಸನ್ನು ಆಚರಿಸಬೇಕು. ಹೌದೇ? ಬ್ರಹ್ಮನಿಂದ ಬೇಕಾದ ವರಗಳನ್ನು ಪಡೆದು ಹಾ. ದೇಶೀಯನಾಗುವ ಮಗನೇ. ಆಗಲೇ ಅಮ್ಮ. ಇಗೋ ನಿನ್ನ ತಂದೆಯ ಪಟ್ಟದ ಕತ್ತಿ. ಆಗಲೇ ಅಮ್ಮ. ಬೇಗ ಹೋಗಿ ಬಾ ಮಗನೇ. ಬ್ರಹ್ಮದೇವನಿಂದ ಬೇಕಾದವರುಗಳನ್ನು ಪಡೆದಾಯಿತು. ನರ ಸುರ ನರ ಉರಗಗಳಿಂದಲೂ ಮರಣಬಾರದ ವರವನ್ನು ಪಡೆದೆ. ತ್ರಿಮೂರ್ತಿಗಳಿಂದಲೂ ವರವನ್ನು ಪಡೆದೆ. ಅಷ್ಟು ಮಾತ್ರವಲ್ಲ, ಬ್ರಹ್ಮದೇವನ ಸೃಷ್ಟಿಯಾದ ಯಾವ ಜೀವಿಯಿಂದಲೂ ನನಗೆ ಮರಣವಿಲ್ಲ. ಇನ್ನು ಮುಂದೆ ಸಂಘ ದುರ್ಗಾದಿಗಳನ್ನು ಕೂಡಿಕೊಂಡು ದೇವಲೋಕಕ್ಕೆ ಮುತ್ತಿಗೆ ಎತ್ತುತ್ತೇನಂತೆ. ಚಾರಕನು ಬಂದು ಹೇಳಿದ ಮಾತನ್ನು ಕೇಳಿದಾಗ ಆಶ್ಚರ್ಯವೆನಿಸುತ್ತೆ. ಮಹಿಷಾಸುರ ಎಂಬ ದಾನವನ್ನು ಹರವನ್ನು ಪಡೆದು ಬ್ರಹ್ಮದೇವನಿಂದ ಈ ದೇವಲೋಕಕ್ಕೆ ದಾರಿ ಇಟ್ಟಿದ್ದಾನಂತೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಎಲ್ಲ ದೇವತೆಗಳನ್ನು ಒಟ್ಟು ಸೇರಿಸಿ ಯುದ್ಧ ಲೋಕಕ್ಕೆ ತರುತ್ತೇನೆ. ಹಾಗೇನು ತೀರಿಸುವುದಕ್ಕಾಗಿ ಬಂದಿದ್ದೇನೆ. ಮಾಲಿನಿ ಜಾತನಾದಂತ ಮಹಿಷಾಸುರ ಮೈಸೂರೇ
ಗೆಲುವ ಮನುಷ್ಯನಿಗೆ ಹೊರಗಳಿಂದ ಬಂದವನು. ಫಲಿಸಿದನಾಗಲು ಬಯಸುತ್ತ ಸುಮ್ಮನೆ ದೈವದ ಮಾತಿಗೆ ಬೀಳು. ಏನು ನಮ್ಮ ದೇವನಿಂದ ವರವನ್ನು ಪಡೆದು ದೇವಲೋಕಕ್ಕೆ ಮುತ್ತಿಗೆ ಇಟ್ಟಿದ್ಯಾ. ಈಗ ತಾನೇ ನಿನ್ನ ಅಪ್ಪ ಬಂದು ಹೋದಲ್ಲ, ಅದೇ ಲೋಕಕ್ಕೆ ನಿನ್ನನ್ನು ಕೂಡ ಕಳಿಸಿದ್ದೇನೆ. ಎಚ್ಚರ. ನೋಡೋಣ ಬಾ. ಅಬ್ಬಬ್ಬ, ಸ್ವರ್ಗಲೋಕವು ನಮ್ಮದಾಯಿತು. ಇಂದ್ರಾದಿ ಸುಮನಸರೆಲ್ಲರೂ ದಿಕ್ಕೆಟ್ಟಿ ಓಡಿದ್ದಾರೆ. ಸಂಕದುರ್ಗಾದಿಗಳೇ, ಹೋಗಿ ಭೂಲೋಕದಲ್ಲಿ ನಮ್ಮ ಬಗ್ಗೆ ಪ್ರಚಾರಗಳನ್ನು ಮಾಡಿ. ಸೂರ್ಯಚಂದ್ರರೇ, ಇಗೋ ನಿಮಗೂ ಎಚ್ಚರಿಕೆಯನ್ನು ಕೊಡುತ್ತಿದ್ದೇನೆ. ಇನ್ನು ಮುಂದೆ ಏನಿದ್ದರೂ ಈ ಮಹಿಷನ ಆಜ್ಞೆಯನ್ನು ಪಾಲಿಸಬೇಕು. ಇಲ್ಲಂತಾದರೆ ನಿಮ್ಮ ತಲೆ ನೆಟ್ಟಗಾಗಿ ಇರುವುದಕ್ಕೆ ಬಿಡಲಿಲ್ಲ. ಎಚ್ಚರ, ಎಚ್ಚರ. ಸುರದ ವೈಶರು ಕೇಳಿ ತುರುಳರಿ ಸುರರಾದ ಮುಟಗೊಂಡು ಗುರುಹೂದ ಮೋಕ್ಷ ಸುರರಾದ ಮುಟಗೊಂಡು ಗುರುಹೂದ ಮೋಕ್ಷ ಚಲಿಸುತ್ತ ಗಿರಿಗೋಳದಲ್ಲಿ ಸುರಭೋ ಅಯ್ಯೋ ವಿದ್ಯೆ, ಏನು ಮಾಡಲಿ ದೇವ. ದುರುಳನಾದ ಮಹಿಷನಿಂದ ನಮಗೆ ಸೋಲಾಯ್ತಲ್ಲ. ಇನ್ನು ನಮಗೆ ಎಲ್ಲಿ ಇರುವುದು? ಇನ್ನು ನನ್ನ ನಮ್ಮ ದೇವನಿಂದ ಅಲ್ಲಿಗೆ ಹೋಗಲು ಬೇಕಾಗಿದೆ. ತೆರಳನಂತೆ. ಮಹಿಷಾಸುರನ ತಪಸ್ಸಿನ ದೃಢತೆಗೆ ಮೆಚ್ಚಿ ನಾನು ವರವನ್ನು ನೀಡಿದ್ದೇನು ಸರಿ, ಆದರೆ ಅದನ್ನು ಹಿಂತೆಗೆದುಕೊಳ್ಳುವ ಶಕ್ತಿ ನನ್ನಲ್ಲಿಲ್ಲ. ಏನು ಮಾಡಲಿ ದೇವ? ನಾನು ಇದಕ್ಕೆ ಪರಿಹಾರವನ್ನು ಸೂಚಿಸಬಹುದು. ದೇವೇಂದ್ರ, ಪಾಲನಕರ್ತನಾದ ಶ್ರೀಹರಿ ಇದಕ್ಕೆ ಏನಾದರೂ ಮಾರ್ಗ ಸೂಚಿಸಿಯಾನು. ನಾವು ಹಾಗಾಗಿ ವೈಕುಂಠದತ್ತ ತೆರಳೋಣ. ಏನಯ್ಯ ಶಿವನೇ ಈ ಕಡೆಗೆ? ನಿನ್ನನ್ನು ಹುಡುಕಿಕೊಂಡು ನಾನು ವೈಕುಂಠಕ್ಕೆ ಹೋದೆ.
ಬಂದವನಿದ್ದೇನೆ. ಓ ನೀಲಕಂಠ, ನನಗೇನು ಇದು ಹೊಸತಲ್ಲ. ಯಾಕೇಳು, ಕೆಲವು ದುಷ್ಟರನ್ನು ವಧಿಸುವುದಕ್ಕೋಸ್ಕರವಾಗಿ ಹಲವು ಅವತಾರವನ್ನು ತಾಳಿದವನಿದ್ದೇನೆ ಅಲ್ವಾ? ಹಾಗೆ ಇಂದು ಕೂಡ ನಾನು ನಾರಾಯಣನಾಗಿದ್ದೇನೆ ಎನ್ನುವುದನ್ನು ನೀನು ಒಪ್ಪುತ್ತೀಯ ತಾನೆ? ಓ ನೀಲಕಂಠ, ಹಾಗಾಗಿ ಈ ವಿಚಾರವಾಗಿ ನಿನ್ನಲ್ಲಿ ಮಾತನಾಡಬೇಕು ಎನ್ನುವ ಉದ್ದೇಶದಿಂದ ಕೈಲಾಸದ ಕಡೆಗೆ ಹೊರಟು ನಿಂತವ ನಾನಿದ್ದೇನೆ. ಸದ್ಯ ಈ ತುಹಿನಾದ್ರಿಯ ತಪ್ಪಲಿನಲ್ಲಿ ನೀನೇ ಬಂದು ಸಂಧಿಸಿದ್ದೀಯ. ಓ ನೀಲಕಂಠ, ಈ ವಿಚಾರವಾಗಿ ನಾವು ಈಗಾಗಲೇ ಆಲೋಚಿಸಬೇಕಾಗಿದೆ. ಗಂಗಾಧರ, ಮಗ ನೋಡು, ಕಾಣುತ್ತಿರುವಂತಹ ಚಂದ್ರಕಾಂತ ಶಿಲೆಯನ್ನೇರಿ ಆಲೋಚಿಸೋಣವಂತೆ. ಹಾಗೆಂದು ಕೈಲಾಸಕ್ಕೆ ಹೋದರೆ ಅಲ್ಲಿ ಹರನೂ ಕಾಣಲಿಲ್ಲ. ಬರುಬರುತ್ತ ನಾವು ತುಯಿನಾದ್ರಿ ಬೆಟ್ಟದ ತಪ್ಪಲಲ್ಲಿ ಬಂದು ನಿಂತಿದ್ದೇವೆ. ಅದು ತುಯಿನಾದ್ರಿ ಬೆಟ್ಟದ ತಪ್ಪಲಿನಲ್ಲಿ ಚಂದ್ರಕಾಂತ ಶಿಲೆಯಲ್ಲಿ ಹರಿಹರನು ಕುಳಿತಿರುವುದು ಕಂಡಂತಿದೆ. ನಾವು ಅಲ್ಲಿಗೆ ನೇರ ಹೋಗೋಣ. ಓ ಹರಿಹರರೇ, ದೇವತೆಗಳೇ, ದುಷ್ಟ ಮಹಿಷಾಸುರನ ಸಂಹಾರಕ್ಕೆ ದುಷ್ಟ ಮಹಿಷಾಸುರನ ತಪೋಶಕ್ತಿಗೆ ವರವನ್ನು ನೀಡಿದ್ದೇನೋ ಸರಿ, ಅದನ್ನು ಹಿಂತೆಗೆದುಕೊಳ್ಳುವ ಶಕ್ತಿ ನನ್ನಲ್ಲಿಲ್ಲ. ಹೌದೇ? ಅದಕ್ಕೆ ನೀವೇನಾದರೂ ಒಂದು ಪರಿಹಾರ ಸೂಚಿಸಬೇಕೆಂದು ನಿಮ್ಮಲ್ಲಿ ನನ್ನ ನಿವೇದನೆ ಸ್ವಾಮಿ. ದೇವತೆಗಳೇ, ಚಿಂತಿಸುವಂತಹ ಅಗತ್ಯವಿಲ್ಲ. ಯಾಕೆ ಹೇಳಿ, ಈ ದುಷ್ಟನಾದಂತಹ ಕಳಮಹಿಷ ತಾನು ತಾನಾಗಿಯೇ ಮೆರೆಯುತ್ತಾ ಇದ್ದಾನೆ, ಲೋಕ ಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಹಾಗಾಗಿ ಇದಕ್ಕೆಲ್ಲ ಕಾರಣ ಏನು? ಪ್ರಶಾಂತವಾದಂತಹ ವಾತಾವರಣಕ್ಕೆ ಇರುವಂತಹ ಸಂದರ್ಭದಲ್ಲಿ ಪ್ರಪಂಚಕ್ಕೆ ಕಲುಷಿತಗೊಂಡಿದ್ದು ಬ್ರಹ್ಮ ಕೊಟ್ಟ ವರದಿಂದ. ಬ್ರಹ್ಮ ಕೊಟ್ಟ ವರದಿಂದ ಮಹಿಷಾಕ್ಯ ತಾನು ತಾನಾಗಿಯೇ ಮರೆಯುತ್ತಾ ಇದ್ದಾನೆ. ಹಾಗಂತ ನೇರವಾಗಿ ನಾವು ಆತನನ್ನು ವಧಿಸಲು ಸಾಧ್ಯವೇ? ಸಾಧ್ಯವಿಲ್ಲ. ಹಾಗಾಗಿ ನಾನೊಂದು ಆಲೋಚನೆಯನ್ನು ಮಾಡಿಕೊಂಡಿದ್ದೇನೆ. ದುಷ್ಟನನ್ನು ವಧಿಸಲೇಬೇಕು. ಹಾಗಾದ್ರೆ ನಾವೊಂದು ಮಾರ್ಗವನ್ನು ಕಂಡುಕೊಳ್ಳಲೇಬೇಕಲ್ವ? ಅದಕ್ಕೆಲ್ಲ ನೀವು ಸಮ್ಮತಿಸಬೇಕು. ಈಗ ನೋಡಿ, ನನ್ನಲ್ಲಿರುವಂತಹ ಅಂತರ್ಗತ ಶಕ್ತಿಯನ್ನು ವಿಶ್ವರೂಪಕ್ಕೆ ಭೂಮಂಡಲಕ್ಕೆ ಪಸರಿಸಿ ಬಿಡುತ್ತೇನೆ.
ವಧಿಸುವುದಕ್ಕಾಗಿ ನನ್ನಲ್ಲಿರುವ ಆ ದಿವ್ಯ ಶಕ್ತಿಯನ್ನು ಹೊರಗಡೆ ಬಿಡುತ್ತೇನೆ. ಹರಿಹರ ಸುಮನರೇ, ಒಂದೊಮ್ಮೆ ಮಹಿಷಾಸುರನಿಗೆ ವರವನ್ನೇನು ನೀಡಿದ್ದೇನು ಸರಿ, ಅದನ್ನು ಯೋಗ್ಯವಾದ ರೀತಿಯಲ್ಲಿ ಉಪಯೋಗಿಸುತ್ತಿದ್ದರಿಂದ ದುಷ್ಟರ ಸಂಹಾರಕ್ಕಾಗಿ ನನ್ನ ಶಕ್ತಿಯನ್ನು ಹೊರಗಡೆ ಬಿಡುತ್ತೇನೆ. ಆದುರುಳ ಮಹಿಷರ ವಧೆಗಾಗಿ ನನ್ನ ಹಾಗೂ ದೇವತೆಗಳಲ್ಲಿರುವ ಶಕ್ತಿಯನ್ನು ಹೊರಗಡೆಯುತ್ತಾ ಇದ್ದೇನೆ. ಓ ದೇವತೆಗಳೇ, ತ್ರಿಮೂರ್ತಿಗಳಾದ ನಮ್ಮ ಹಾಗೂ ಇಂದ್ರಾದಿ ಸುಮನಸರ ದಿವ್ಯ ಶಕ್ತಿ ಎನ್ನುವಂಥದ್ದು ನವೋಮಂಡಲದಲ್ಲಿ ಒಂದಾಗಿ ಶ್ರೀ ರೂಪವನ್ನು ತಾಳುತ್ತಾ ಇದೆ. ಹಾಗಾಗಿ ಆಕೆಯನ್ನು ನಾವೆಲ್ಲರೂ ಶ್ರದ್ಧೆಯಿಂದ ಬರಮಾಡಿಕೊಳ್ಳೋಣವಂತೆ. ಜಯ ಜಯ ಒಂದೇ ಆಲೋಚಿಸಿದಂತಹ ನೀನು ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುವುದಾಗಿ ನಮ್ಮ ಮೂವರನ್ನು ಸೃಷ್ಟಿಸಿದವಳಮ್ಮ. ಅಷ್ಟು ಮಾತ್ರವಲ್ಲ, ಮೂವರಿಗೂ ಒಂದೊಂದು ಕಾಯಕವನ್ನು ಕಲ್ಪಿಸಿ ಒಂದೊಂದು ಸ್ಥಾನವನ್ನು ನೀನು ಕಲ್ಪಿಸಿಕೊಟ್ಟವಳು. ಬ್ರಹ್ಮನಿಗೆ ಸೃಷ್ಟಿ ಕಾರ್ಯವನ್ನು ನೀಡುತ್ತಾ ನೀನು ಸತ್ಯಲೋಕದಲ್ಲಿ ನೆಲೆ ನಿಲ್ಲು. ಶ್ರೀಹರಿಯಾದ ನನಗೆ
ಪಾಲನಾ ಕಾರ್ಯವನ್ನು ನೀಡುತ್ತಾ ನೀನು ವೈಕುಂಠವಾಸಿಯಾಗಿರು. ಹಾಗೆ ಲಯಕರ್ತನಾದಂತಹ ಈಶನಿಗೆ ನೀನು ಕೈಲಾಸವಾಸಿಯಾಗಿರು ಎನ್ನುವ ಹಾಗೆ. ಅಮ್ಮ, ನಿನ್ನ ಅಳತೆಯಂತೆ ಇಂದಿನಿಂದ ಅಂದಿನವರೆಗೂ, ಅಂದಿನಿಂದ ಇಲ್ಲಿಯವರೆಗೂ ಕೂಡ ನಾವು ಅದೇ ರೀತಿಯಲ್ಲಿ ನಮ್ಮ ನಮ್ಮ ಕಾಯಕದಲ್ಲಿ ನಿರತರಾದವರು. ಆದರೆ ಇಂದು ನಮ್ಮ ಪಾಲಿಗೆ ಬಂದು ಒದಗಿದ್ದು ಕಷ್ಟ. ತಾಯೇ, ಅಂದು ನೀನಾಡಿದಂತಹ ಮಾತು ನಮಗೆಲ್ಲರಿಗೂ ಅಭಯವನ್ನು ಕೊಟ್ಟವಳಿದ್ದೀಯ. ನಾವು ಕೇಳಿದಂತಹ ಮಾತು ಹಾಗಿತ್ತು. ಅಮ್ಮ, ನಾವು ಮಾಡುತ್ತಿರುವಂತಹ ಕಾಯಕದಲ್ಲಿ ಕೆಡುಕು ಎನ್ನುವುದು ನಮ್ಮ ಪಾಲಿಗೆ ಬಂತಂತಾದ್ರೆ ಏನು ಮಾಡಲಿ ತಾಯಿ ಎನ್ನುವ ಹಾಗೆ. ಅಮ್ಮ, ಒಂದು ನೀನು ಅಭಯವನ್ನು ನೀಡಿದವಳು. ಮಕ್ಕಳೇ, ಕಷ್ಟ ಕಾಲದೊಳೆನ್ನ ನಿಷ್ಠೆಯಿಂದ ಭಜಿಸಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಿಮಗೆ ಬಂದು ಸಹಕರಿಸುತ್ತೇನೆ ಎನ್ನುವ ಹಾಗೆ ಇಂದು ನಮಗೆ ಒದಗಿ ಬಂದದ್ದು ಕಷ್ಟವಮ್ಮ. ಮಹಿಷಾಖ್ಯನಾದಂತಹ ಮಹಿಷಾಸುರ ಬ್ರಹ್ಮನಿಂದ ವರವನ್ನು ಪಡೆಯುವುದರ ಮುಖೇನವಾಗಿ ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಅರ್ಥಾತ್ ಈಗಾಗಲೇ ಆತನು ಶಂಖದುರ್ಗರನ್ನು ಒಳಗೂಡಿಕೊಂಡು ದೇವಗದ್ದಿಗೆಯನ್ನು ವಶಪಡಿಸಿಕೊಂಡಿದ್ದಾನಮ್ಮ. ಅಮ್ಮ, ಆತನ ದಾಳಿಯಿಂದ ಈಗಾಗಲೇ ದೇವತೆಗಳೆಲ್ಲರೂ ಕಂಗೆಟ್ಟು ದಿಕ್ಕಾಪಾಲಾಗಿದ್ದಾರಮ್ಮ. ಓ ತಾಯೇ ಜಗಜ್ಜನನಿ, ಇಂತಹ ವಿಚಾರವನ್ನು ಮನಗೊಂಡು ನಿನ್ನನ್ನು ಭಕ್ತಿಯಿಂದ ಭಜಿಸಿದೆವಮ್ಮ. ತಾಯೇ ಮೈದೋರಿ ನಿಂತೆಯ, ಧನ್ಯನಾದೆ ತಾಯೇ, ಧನ್ಯನಾದೆ. ಇಂದು ನಾನು ನಿನ್ನಲ್ಲಿರುವಂತಹ ಬೇಡಿಕೆ, ಓ ಜಗಜ್ಜನನಿ, ಆ ದುಷ್ಟನನ್ನು ವಧಿಸುವುದರ ಮುಖೇನವಾಗಿ ಈ ಸೃಷ್ಟಿಯಲ್ಲಿರುವಂತಹ ಜೀವರಾಶಿಯನ್ನು ಬರೆಯುವ ಕಾರ್ಯ ನಿನ್ನಿಂದಲಾಗಬೇಕಮ್ಮ, ನಿನ್ನಿಂದ ಆಗಬೇಕು. ಅಮ್ಮ, ಧೂಳ ದೈತ್ಯನ ಸಂಹಾರಕ್ಕಾಗಿ ಓ ಜಗಜ್ಜನನಿ, ಮಗ ನೋಡು. ಮಕ್ಕಳೇ, ದುಳ್ಳ ಮಹಿಷನು ಬ್ರಹ್ಮನಿಂದ ಬರಪಡಿದನೆ. ಹೌದಮ್ಮ. ಶಂಖದುರ್ಗಾದಿತ್ಯ ಸುರರನ್ನು ಸೇರಿಕೊಂಡು ದೇವಲೋಕವನ್ನು ವಶಪಡಿಸಿದನೆ. ಹೆಜ್ಜೆ ಯಾಗಾದಿಗಳಿಗೆ ಅಡ್ಡಿಪಡಿಸಿದನೆ. ತ್ರಿಮೂರ್ತಿಗಳಾದ ನಿಮ್ಮ ಸಾಮರ್ಥ್ಯವು ಅವನೆದುರು ವ್ಯರ್ಥವಾಯಿತೆ. ಚಿಂತಿಸಬೇಡಿ ಮಕ್ಕಳೇ, ದುಳ್ಳ ಮಹಿಷನನ್ನು ಆದಷ್ಟು ಬೇಗ ಸಂಹಾರ ಮಾಡಿ ಲೋಕಕ್ಕೆ ಶಾಂತಿಯನ್ನು ಒದಗಿಸಿಕೊಡುತ್ತೇನೆ. ನೀನು ಇಂದು ಸಿದ್ಧವಾಗಿ ನಿಂತವಳಿದ್ದೀಯ. ಓ ಜನನಿ, ಈಗಾಗಲೇ ವಿಶ್ವಕರ್ಮಾಚಾರ್ಯರು ತಂದೊಪ್ಪಿಸಿದಂತಹ ದಿವ್ಯಾಭರಣವನ್ನು ದೇವಕನ್ಯೆಯರು ನಿನಗೆ ತೊಡಿಸಿದ್ದಾರಮ್ಮ. ಓ ಜಗಜ್ಜನನಿ, ಮಗೋ ನೋಡು, ಕಾಣು, ಈಗಾಗಲೇ ಪರ್ವತರಾಜನು ಕರದ ಚಕ್ರವಾ ನನ್ನ ಕರದಲ್ಲಿರುವಂತಹ ಶ್ರೀಚಕ್ರವನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ ತಾಯಿ. ತೃಣಜನ ತ್ರಿಶೂಲ
ನಿನಗಾಗಿ ನನ್ನ ಬ್ರಹ್ಮದಂಡವನ್ನು ಅರ್ಪಿಸುತ್ತಿದ್ದೇನೆ. ಸುರಪ ಕುಲಿಶವ ಆದಿಮಾತೆ ದುರ್ಗ ಮಹಿಷನ ವಧೆಗಾಗಿ ತನ್ನಲ್ಲಿರುವ ವಜ್ರಾಯುಧವನ್ನು ಒಪ್ಪಿಸುತ್ತಾ ಇದ್ದೇನೆ. ವಿಷನು ಶಕ್ತಿಯಾಯುಧಗಳ ಮುಡಿದು ಪಾದಯ ಪದಗಳಿರಿಸುತ್ತ ನುತಿಸಿದರು ಭಯದಿ ಜಯ 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 ತಾಯೇ, ದುಷ್ಟನನ್ನು ವಧಿಸುವುದಕ್ಕೋಸ್ಕರವಾಗಿ ಈಗಾಗಲೇ ಪರ್ವತರಾಜನು ಸಿಂಹರಾಜನಾಗಿ ಧರೆಗಿಳಿದು ಬರುತ್ತಾ ಇದ್ದೇನಪ್ಪ. ಓ ತಾಯೇ, ಸಿಂಹರಾಜನನ್ನು ಏರುವುದರ ಮುಖೇನವಾಗಿ ಕಳ ಮಹಿಷನನ್ನು ವಧಿಸಬೇಕಮ್ಮ. ನೀನು ವಧಿಸಬೇಕು ತಾಯೇ.
ನೀನು ಮಾಡಿದ ಅನ್ಯಾಯಕ್ಕೆ ತಕ್ಕ ಶಿಕ್ಷೆಯನ್ನು ಬಂದವಳು ನಾನು. ನೀನು ದೇವಲೋಕದ ಮೇಲೆ ದಾಳಿ ಮಾಡಿ ಇಂದ್ರಾದಿ ದೇವತೆಗಳನ್ನು ಬಂಧಿಸಿ ನಾಕಲೋಕವನ್ನು ನಿನ್ನದಾಗಿಸಿ ಅಧಿಕಾರ ಸ್ಥಾಪಿಸಿದ್ಯಲ್ಲ, ನಿನ್ನ ಶಿರವನ್ನು ಕತ್ತರಿಸಿ ದೇವಲೋಕವನ್ನು ಮರಳಿ ದೇವತೆಗಳಿಗೆ ಕೊಡುವುದಕ್ಕಾಗಿ ಬಂದವಳು ನಾನು. ಸುರರ ಉದ್ಧಾರವೇ ನನ್ನ ಗುರಿ. ಶರಜ ಪೀಠದ ಮರ ಉಂಟೆಂದು ನೀನು ಲೋಕದಲ್ಲಿ ಅನ್ಯಾಯ ಎಸಗ್ತಾ ಇದೆಯಲ್ಲ, ಲೋಕದಲ್ಲಿ ನಿನ್ನ ಅನ್ಯಾಯ ಮಿತಿ ಬೀರುತ್ತಾ ಇದೆ. ಹಾಗಾಗಿ ನಿನ್ನನ್ನು ಕೊಲ್ಲಲು ಬಂದಿರುವೇನೆ. ನಿನ್ನ ಪಾಲಿಗೆ ನಾನು ವಾರಿಯಾಗಿ ಬಂದಿರುವೆನು. ನನ್ನ ಪರಾಕ್ರಮ ಏನನ್ನು ತೋರಿಸಿಕೊಡುತ್ತೇನೆ, ನಿಲ್ಲುವುದಕ್ಕೆ.
ಶಾಂತಿ ಒದಗಿದೆ. ಚಿಂತೆ ಬಿಡಿ ನೀವು. ದೇವಲೋಕದ ಪಟ್ಟ ಬರಳಿ ಪಡೆದ ನೀವು ನಿಶ್ಚಿಂತರಾಗಿರಿ. ಇನ್ನು ಮುಂದೆ ನನ್ನನ್ನು ಅನವರತ ಭಕ್ತಿಯಿಂದ ಪ್ರಾರ್ಥಿಸಿರಿ ಮಕ್ಕಳೇ. ಆದಿಮಾತೆ, ಇನ್ನು ದುಷ್ಟ ದಾನವರು ನಮ್ಮ ದೇವಲೋಕಕ್ಕೆ ದಾಳಿ ಮಾಡಿದ್ದಾರೆ. ನಾವು ಏನು ಮಾಡಲಿದ್ದೇವೆ? ಒದಗಿಬಾರದು. ಅಂತಹ ಕಷ್ಟವೇನಾದರೂ ಒದಗಿ ಬಂದರೆ ಏನು ಮಾಡಲಿದ್ದೇವೆ? ಚಿಂತಿಸಬೇಡಿ ಮಕ್ಕಳೇ. ಏನು ಮಾಡಲಿದ್ದಾಯಿ? ಆಗ ನೀವು ತುಯಿನಾತ್ರ್ಯ ತಪ್ಪಲಲ್ಲಿ ಅನನ್ಯ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿರಿ. ಆಗ ದುರ್ಲಭ ಸಂಹಾರಕ್ಕೆ ನಾನು ಮನ ಮಾಡುತ್ತೇನೆ. ನನ್ನ ಚಿಂತನೆ ಬಿಡಿ, ಧೈರ್ಯಸ್ಥರಾಗಿರಿ. ಜಯ 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 ಜಯ. ನಿಮಗೆ ಶುಭವಾಗಲಿ, ಲೋಕಕ್ಕೆ ಮಂಗಳವಾಗಲಿ. ಜಯ 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 ಜಯ. ಮಹಿಷಮರ್ದಿನಿ ಎಂಬ ಕಥಾಭಾಗವನ್ನು ಆಡಿಸಿದ ವೀಕ್ಷಿಸಿದ ಎಲ್ಲ ಕಲಾಭಿಮಾನಿಗಳಿಗೆ ಸ್ಥಳದಲ್ಲಿ ನೆಲೆಸಿರುವ ಮಹಾಲಿಂಗೇಶ್ವರ ದೇವರು, ಮಂಗಲದೇವಿ ಅಮ್ಮನವರು ಹಾಗೂ ಮಾರಿಯಮ್ಮ ದೇವರು ಐಶ್ವರ್ಯವನ್ನು ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಭದ್ರಂ ಶುಭಂ ಮಂಗಲಂ. ಎಲ್ಲರಿಗೂ ಮಂಗಲವಾಗಲಿ. ಮಂತ್ರಾಕ್ಷತೆಯಿಂದ
ಪ್ರಸಂಗ ಮಹಿಷ ಮರ್ದಿನಿ ಎನ್ನುವಂತಹ ಕಥಾ ಪ್ರಸಂಗವನ್ನು ಬಯಲಾಟವಾಗಿ ಆಡಿ ತೋರಿಸಲಿರು. ನಿರ್ದೇಶನ ಯಕ್ಷಗುರು ಕೃಷ್ಣಪ್ಪ ಕಿನ್ಯ, ಸದಸ್ಯರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು. ಹಿಮ್ಮೇಳದಲ್ಲಿ ಭಾಗವತರು ಶ್ರೀ ಜಗದೀಶ್ ಗಟ್ಟಿ ಉಚ್ಚಿಲ, ಚೆಂಡೆ ರಾಜೇಶ್ ಕುಡ್ಪಾಡಿ ಜಪ್ಪು, ಮೃದಂಗ ಶರತ್ ಖತ್ರಿ, ಚಕ್ರತಾಳ ಧನ್ರಾಜ್ ಆಚಾರ್ ಉಚ್ಚಿಲ. ಪಾತ್ರವರ್ಗದಲ್ಲಿ ದೇವೇಂದ್ರ ರಾಜೇಶ್ ಕೆ, ಮಾಲಿನಿ ವಿಶ್ವನಾಥ ಬಿ, ಮಾಲಿನಿ ದೂತ ಹರೀಶ್ ಎಂ, ಮಹಿಷಾಸುರ ಶೇಖರ್ ಶೆಟ್ಟಿ, ಬ್ರಹ್ಮ ಪ್ರಶಾಂತ್ ಕೆ, ವಿಷ್ಣು ಲೋಕೇಶ್, ಮಹೇಶ್ವರ ನಾರಾಯಣ್ ಟಿ, ದೇವಿ ವಿಶ್ವನಾಥ್ ಪಿ, ಸಿಂಹ ಚೇತನ್ ಕುಮಾರ್, ವೇಷಭೂಷಣ ಹವ್ಯಾಸಿ ಬಳಗ ಕದ್ರಿ.